ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ದರ್ಶನ್ ಅವರ ಬಗ್ಗೆ ಕೆಲವು ಸುದ್ದಿಗಳು ಕೆಲವು ದಿನಗಳಿಂದ ಹರಿದಾಡ್ತಾ ಇತ್ತು. ಅದರ ಜೊತೆಗೆ ಇಂದ್ರಜಿತ್ ಲಂಕೇಶ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅನೇಕರ ಮೇಲೆ ಹಲ್ಲೆ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಹೊಡೆದಿದ್ದಾರೆ, ಇವ್ರಿಗೆ ಹೊಡೆದಿದ್ದಾರೆ ಅನ್ನೋ ವಿಷಯವನ್ನ ನಿನ್ನೆ ಪತ್ರಿಕಾ ಮಿತ್ರರೊಂದಿಗೆ ಅದನ್ನ ಶೇರ್ ಮಾಡಿಕೊಂಡ್ರು. ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ರಾಜಾರೋಷವಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ವ್ಯಕ್ತಿಯ ಮೇಲೆ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಬಳಿ ಸಾಕ್ಷಿ ಇದ್ರೆ ಅವನು ಮಾಡ್ತಾನೆ ವಿನಃ ಸಾಕ್ಷಿ ಇಲ್ಲದೆ ಇದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇರಲಿ, ಸಾಕ್ಷಿ ಇದೆಯೋ ಇಲ್ವೋ ಅನ್ನೋದನ್ನ ಮುಂದಿನ ತನಿಖೆಯ ನಂತರ ಅದು ಬೆಳಕಿಗೆ ಬರಲಿದೆ. ಮತ್ತೊಂದು ವಿಚಾರ, ನಾನು ಹಾಯ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಯ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ರವಿ ಬೆಳಗೆರೆ ಅವರು ಏನಿದ್ರು, ನಮ್ಮ ಬಾಸ್ ರವಿ ಬೆಳಗೆರೆ ಅವರು ಏನಿದ್ರು, ಅವರು ಈ ಪದೇ ದರ್ಶನ್ ಅವರ ವಿರುದ್ಧ ಸುದ್ದಿಯನ್ನ ಮಾಡ್ತಾ ಇದ್ರು. ಅವರ ಹೆಸರಿಗೆ ಧಕ್ಕೆ ಬರ್ತಕ್ಕಂತ ಸುದ್ದಿಯನ್ನ ಮಾಡ್ತಾ ಇದ್ರು. ನಾವು ಅಲ್ಲೇ ಕೆಲಸ ಮಾಡ್ತಾ ಇದ್ವಲ್ಲ, ಸ್ವಲ್ಪ ಓದಿದಾಗ ಹರ್ಟ್ ಆಗೋದು. ಯಾಕಂದ್ರೆ ದರ್ಶನ್ ಅವರು ತುಂಬಾ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ಛಾಪನ್ನ ಮೂಡಿಸಿದ್ದಾರೆ. ಇಷ್ಟರ ಮಟ್ಟಿಗೆ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತ ವ್ಯಕ್ತಿಯ ವಿರುದ್ಧ ಯಾಕಪ್ಪ ಬರೀತಾರೆ ನಮ್ಮ ಬಾಸು ಅಂತ ನಾವು ಅನ್ಕೊಳ್ತಾ ಇದ್ವಿ. ನಾವೇ ಅನ್ಕೊಳ್ತಾ ಇದ್ವಿ. ಆದ್ರೆ ಅವ್ರು ನಮ್ಮ ಬಾಸ್ ಆಗಿರೋದ್ರಿಂದ ನಾವು ಅವ್ರನ್ನ ಪ್ರಶ್ನೆ ಮಾಡುವ ಪ್ರಶ್ನೆನೇ ಇರಲಿಲ್ಲ. ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ಏನಾದ್ರು ಅರ್ಥ ಇರುತ್ತೆ. ಅವರ ದರ್ಶನ್ ಅವರ ವಿರುದ್ಧ ಏನೇ ವರದಿ ಮಾಡಿದ್ರು ನಮಗೆ ಬೇಜಾರಾಗ್ತಿರ್ಲಿಲ್ಲ. ಬಟ್ ಪರ್ಸನಲ್ ಲೈಫ್ ಬಗ್ಗೆ ಏನ್ ತಗೊಳ್ತಾ ಇದ್ರು, ಗಂಡ ಹೆಂಡತಿ, ಅದು ಮತ್ತೊಂದು ಅಫೇರು, ಈ ರೀತಿ ಸುದ್ದಿ ಮಾಡಿದಾಗ ಅದು ನಮಗೆ ಬೇಡವಾದ ವಿಚಾರ. ಬಟ್ ನಾನು ಅವ್ರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ಇರಲಿಲ್ಲ. ಅದನ್ನ ನೋಡ್ಬೇಕು, ಸುಮ್ಮನೆ ಕೂತ್ಕೋಬೇಕು. ನಾನು ಇವತ್ತಿಗೂ ಕೂಡ ಯಾವುದೇ ವ್ಯಕ್ತಿಯ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡಲ್ಲ. ಅವರು ಮದುವೆ 1 ಆಗ್ಲಿ ಅಥವಾ 9 ಆಗ್ಲಿ 18 ಆಗ್ಲಿ, ನನಗೆ ಯಾಕಪ್ಪ ಆ ವಿಚಾರ. ಅವ್ರು ಎಷ್ಟಾರು ಮದುವೆ ಆಗ್ಲಿ, ಅದು ಅವರ ಪರ್ಸನಲ್ ಲೈಫು, ಅದನ್ನ ಅವರೇ ನಿಭಾಯಿಸ್ಕೊಳ್ತಾರೆ. ಆದ್ರೆ ನನಗೆ ಒಂದು ಇವತ್ತು ನಾನು ಹೇಳಕ್ ಹೊರಟಿದ್ದು ಏನು ಅಂತಂದ್ರೆ, ದರ್ಶನ್ ಕುಡಿದ ಮೇಲೆ ಹಲ್ಲೆ ಮಾಡ್ತಾರೆ, ಹೊಡಿತಾರೆ, ಭಯಂಕರವಾಗಿ ಹೊಡಿತಾರೆ ಅನ್ನೋದನ್ನ ನಾನು ಅನೇಕರ ಬಾಯಿಂದ ಹಿಂದೆ ಕೇಳ್ಪಟ್ಟಿದ್ದೆ. ನಾನು ಅದು ಹೇಳ್ತಾ ಇದ್ದೆ, ನೋಡಪ್ಪ, ಒಬ್ಬ ವ್ಯಕ್ತಿ ಈ ಮಟ್ಟದಿಂದ ಬೆಳೆದು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತಾರೆ. ಮನುಷ್ಯ ಒಂದು ಮಟ್ಟಕ್ಕೆ ಬೆಳೆದಾಗ ಅದು ಅವರಿಗೆ ಇರಿಟೇಟ್ ಮಾಡುತ್ತೆ. ಅದು ಯಾರೇ ಆಗಲಿ. ಇವತ್ತು ರವಿ ಬೆಳಗೆರೆ ಅವರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ನಾವು ಹೊಡೆಸ್ಕೊಂಡಿದೀವಿ. ಆದ್ರೆ ಅದನ್ನ ನಾವು ನೆಗೆಟಿವ್ ಆಗಿ ತಗೊಳ್ತಾ ಇರಲ್ಲ. ಅವ್ರು ಏನೇ ಹೊಡೆದ್ರು, ಎಷ್ಟೇ ಹೊಡೆದ್ರು ಕೂಡ ಅದನ್ನ ನಾವು, ನನ್ನ ಮನೆಯ ಒಬ್ಬ ಹಿರಿಯ ವ್ಯಕ್ತಿ, ನನ್ನ ಮನೆಯಲ್ಲಿ ನನ್ನ ತಂದೆ ಸ್ಥಾನದಲ್ಲಿ ನನ್ನ ತಂದೆಯವರಾಗಿದ್ರು ಏನ್ ಹೊಡಿತಿದ್ರು ಅದನ್ನ ಅವ್ರು ನಮಗೆ ಹೊಡಿತಾ ಇದ್ರು. ಆ ರೀತಿ ನಮಗೆ ಹೊಡೆದು ಬುದ್ಧಿ ಹೇಳಿ ತಿದ್ದವರು. ಹೊಡಿತಾ ಅಂದ್ರೆ ಹಾಗೆ ಹೊಡಿತಾ ಇರಲಿಲ್ಲ, ಅವರು ಸಿಕ್ಕಾಪಟ್ಟೆ ಹೊಡಿತಾ ಇದ್ರು. ಬಟ್ ಆ ಪೆಟ್ಟುಗಳನ್ನ ತಿಂದು ಇವತ್ತು ತಕ್ಕ ಮಟ್ಟಿಗೆ ಒಂದು ಪತ್ರಿಕೆಯನ್ನು ನಡೆಸಿಕೊಂಡು ನಾನು ಬಂದು ನಿಂತಿದ್ದೀನಿ ಈ ಮಟ್ಟಕ್ಕೆ ಅಂತಂದ್ರೆ ಅದಕ್ಕೆ ರವಿ ಬೆಳಗೆರೆ ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ. ಅವತ್ತು ಅವ್ರು ಹೊಡಿದೇ ಹೋಗಿದ್ರೆ ನಮಗೆ ಜೀವನದ ಪಾಠ ನಾವು ಕಲಿತಾ ಇರಲಿಲ್ಲ. ನಾವ್ ಏನ್ ಆಗ್ತಿದ್ವೋ ನಮಗೆ ಗೊತ್ತಿಲ್ಲ. ಬಟ್ ಅವರು ಹೊಡಿತಾ ಇದ್ದಿದ್ದು ನಿಜ, ನಾವು ಹೊಡೆಸ್ಕೊಳ್ತಾ ಇದ್ದಿದ್ದು ನಿಜ. ಬಟ್ ಅದರಲ್ಲಿ ಒಂದು ಪ್ರೀತಿ ಇರ್ತಾ ಇತ್ತು. ಹೊಡೆದ ನಂತರ ಅವರೇ ನಮ್ಮನ್ನ ಕರೆದು ಮತ್ತೆ ನಮ್ಮನ್ನ ಮುದ್ದು ಮಾಡೋರು, ಕೈಗೆ ಸ್ವಲ್ಪ ಹಣ ಕೊಡೋರು, ಅಥವಾ ನಮಗೆ ಮೊಬೈಲ್ ಕೊಡಿಸೋರು, ಅಥವಾ ಬಟ್ಟೆ ತಗೋಂತ ದುಡ್ಡು ಕೊಡೋರು. ಅಂದ್ರೆ ಅವ್ರಿಗೆ ಕೆಟ್ಟ ಅನ್ಸೋದು, ಯಾಕಪ್ಪ ಹೊಡೆದೆ, ವಿನಾಕಾರಣ ಹೊಡೆದ್ನಲ್ಲೋ, ಬೇಜಾರು ಮಾಡ್ಕೋಬೇಡ ಕಣೋ ಮಗನೇ ಅಂತ ಈ ರೀತಿ ನಮ್ಮನ್ನ ಸಂತೈಸಿ ಕಳಿಸೋರು. ಆ ರೀತಿಯ ವ್ಯಕ್ತಿತ್ವ ರವಿ ಬೆಳಗೆರೆ ಅವ್ರದ್ದಾಗಿತ್ತು. ಈಗ ದರ್ಶನ್ ಅವರ ಬಗ್ಗೆ ಸಾಕಷ್ಟು ಬಾರಿ ನಾನು ಕೇಳ್ಪಟ್ಟಿದ್ದೀನಿ, ಕುಡಿದ ಮೇಲೆ ಗಲಾಟೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. ಯಾಕಪ್ಪ ಇದು? ಕುಡಿತಾರೆ, ಸಾಕಷ್ಟು ಜನ ಕುಡಿತಾರೆ. ಫುಲ್ ಬಾಟ್ಲು, ಅದರ 2 ಬಾಟ್ಲು, ಸಾಕಷ್ಟು ಕುಡಿದ ಮೇಲೆ ಯಾವ ವ್ಯಕ್ತಿ ಹಲ್ಲೆ ಮಾಡ್ತಾನಲ್ಲ, ಆ ಒಂದು ರೂಢಿನ ಯಾರು ಬೆಳೆಸ್ಕೊಳ್ತಾರಲ್ಲ, ಅವರ ಜೀವನದಲ್ಲಿ ಅದೇ ಒಂದು ದೊಡ್ಡ ಶತ್ರು. ಯಾವ ವ್ಯಕ್ತಿ ಕುಡಿದ ಮೇಲೆ ವೈಲೆಂಟ್ ಆಗ್ತಾನೆ ಅವನ ಜೀವನ ದುರಂತ ಅಂತ್ಯ ಕಾಣುತ್ತೆ ಅನ್ನೋದನ್ನ ಇವತ್ತು ದರ್ಶನ್ ಅವರು ನೆನಪಿಟ್ಕೋಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿಮ್ಗಿರ್ತಕ್ಕಂಥ ಅಭಿಮಾನಿಗಳ ಬಳಗ ಇದೆಯಲ್ಲ, ಸದ್ಯಕ್ಕೆ ಅದು ಯಾವ ನಾಯಕ ನಟನಿಗೂ ಇಲ್ಲ. ಅದರ ಜೊತೆಗೆ ಮತ್ತೊಂದು ವಿಚಾರ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇದು ದರ್ಶನ್ ಅವರಿಗೆ ಮುಟ್ಟಬೇಕು ಮತ್ತು ತಲುಪಬೇಕು. ಏನಂತಂದ್ರೆ, ಭಗವಂತ ಒಬ್ಬ ವ್ಯಕ್ತಿಯನ್ನ ಕಷ್ಟದಿಂದ ಮೇಲೆ ಎಬ್ಬಿಸಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ನಿಲ್ಸಿರ್ತಾನೆ ಅಂತಂದ್ರೆ ಅದು ಕೊನೆ ತನಕ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ಅಂತ ಇರುತ್ತೆ. ಅದು 5 ವರ್ಷ, 10 ವರ್ಷ, 20 ವರ್ಷ ಅಂತ ಇರುತ್ತೆ. ಅಷ್ಟೇ ಅದರ ಆಯಸ್ಸು, ಅದರ ಮೇಲೆ ಇರಲ್ಲ. ಆದ್ರೆ ಆ ಒಳ್ಳೆ ಟೈಮ್ ಬಂದಾಗ ನಾವೇನು ಕೆಲವು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಮಾಡಿರ್ತಾನೆ ಭಗವಂತ. ನಿಮಗೆ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ, ದರ್ಶನ್ ಅವರೇ, ನೀವು ನಿಜವಾಗ್ಲೂ ಕುಡಿದ ನಂತರ
ಅವರಿಗೆ ಇವ್ರಿಗೆ ಕೈ ಎತ್ತುತ್ತಾ ಇದ್ದೀರಾ ಅಂತಂದ್ರೆ ನಾನು ಒಂದು ಪರ್ಸನಲ್ ಆಗಿ ನಿಮ್ಗೆ ಅಡ್ವೈಸ್ ಮಾಡಕ್ ಇಷ್ಟಪಡ್ತೀನಿ. ದಯವಿಟ್ಟು ಬೇರೆಯವರ ಮಕ್ಕಳ ಮೇಲೆ ಕೈ ಮಾಡಬೇಡಿ. ಬೇರೆಯವರ ಮಕ್ಕಳನ್ನ ಹೊಡೆಯುವ ಹಕ್ಕು ನಿಮಗಿಲ್ಲ, ನಿಮಗಲ್ಲ, ಯಾವನಿಗೂ ಇಲ್ಲ, ಯಾರಿಗೂ ಇಲ್ಲ. ಯಾರ ಅಧಿಕಾರ ಕೊಡ್ತಾರೆ ನಿಮಗೆ ಹೊಡಿಲಿಕ್ಕೆ? ಆಯ್ತು, ಅವನು ಇಂದ್ರಜಿತ್ ಲಂಕೇಶ್ ಸುಳ್ಳು ಹೇಳಿರ್ಬೋದು, ಕೋಮಾಕ್ ಹೋಗಿದ್ದಾರೆ, ಅವನು ಸತ್ಯ ಹೋಗಿದ್ದಾನೆ ಅಥವಾ ಸಾಯೋ ಸ್ಥಿತಿಯಲ್ಲಿದ್ದಾರೆ, ಸುಳ್ಳು ಹೇಳಿರ್ಬೋದು. ಆದರೆ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ನೀವು ಹೊಡೆದಿದ್ದೀರೋ ಇಲ್ವೋ ಅನ್ನೋದನ್ನ. ನಿಜವಾಗ್ಲೂ ಈ ರೀತಿಯ ಕುಡಿದ ನಂತರ ಮತ್ತೊಬ್ಬರ ಮಕ್ಕಳ ಮೇಲೆ ಕೈ ಮಾಡುವಂತ ಪ್ರಯತ್ನಕ್ಕೆ ನೀವು ಕೈ ಹಾಕಿದರೆ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ನಿಮ್ಮ ಜೀವನ ಒಂದು ದೊಡ್ಡ ದುರಂತ ಅಂತ್ಯ ಕಾಣುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಇವತ್ತು ನಿಮಗಿರ್ತಕ್ಕಂಥ ಅಭಿಮಾನಿಗಳ ಸಂಖ್ಯೆ ಇದೆಯಲ್ಲ, ಬರೀ ಇವರ ಆಶೀರ್ವಾದ ಮತ್ತು ಇವರ ಪ್ರೀತಿ ಇದೆಯಲ್ಲ, ಇದು ನಿಮ್ಮನ್ನ ಎಷ್ಟೋ, ನೀವು ಸಾಯೋವರೆಗೂ ನಿಮ್ಮ ಜೊತೆಗೆ ಬರ್ತಾರೆ ಅವರು. 1 ಬಾರಿ ಇನ್ಸಿಡೆಂಟು, 2 ಬಾರಿ ಇನ್ಸಿಡೆಂಟು, 3 ಬಾರಿ 4 ಬಾರಿ ಇನ್ಸಿಡೆಂಟ್ಗಳು ನಿಮ್ಮ ಬದುಕಲ್ಲಿ ನಡೆದಾಗ ಯಾವ ಅಭಿಮಾನಿ ತಲೆ ಕೆಡಿಸ್ಕೊಳ್ಳಲ್ಲ ಸ್ವಾಮಿ. ಆದ್ರೆ ಇದೇ ರೀತಿಯ ಸಮಸ್ಯೆಗಳು, ತೊಂದರೆಗಳು ಪದೇ 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 ಬರ್ತಾ ಇದ್ದಾಗ ಅಭಿಮಾನಿಗಳ ಮನಸ್ಸಲ್ಲಿ ಆಮೇಲೆ ಆಲೋಚನೆಗಳು ಶುರು ಆಗುತ್ತೆ. ಯಾಕೆ ವಿನಾಕಾರಣ ಸುಮ್ನೆ ಯಾಕೆ ಆರೋಪ ಮಾಡ್ತಾರಪ್ಪ? ಆ ತರ ಇದ್ರೆ ಮಾಡಿರ್ತಾರೆ, ಇಲ್ಲಾಂದ್ರೆ ಇಲ್ಲ. ನಾಳೆ ಏನೋ ಸಾಕ್ಷಿ ಸಿಕ್ತು, ಒಂದು ವಿಡಿಯೋ ಕ್ಲಿಪ್ ಸಿಕ್ಕರೆ ಸಾಕು, ನಿಮ್ಮ ಅಭಿಮಾನಿಗಳ ಬಳಗ ಸಂಖ್ಯೆ ಕಡಿಮೆ ಆಗುತ್ತೆ. ನಾನು ರವಿ ಬೆಳಗೆರೆಯವ್ರ ಹತ್ರ ಇದ್ರಾಗ ಹೆಂಗಪ್ಪ ಇವರು ಈ ರೀತಿ ಎಲ್ಲ ಬರೀತಾರೆ ಪಾಪ, ಸುಮ್ನೆ ಯಾಕೆ ಬರೀಬೇಕು, ಇದು ನಿಜ ಇರುತ್ತೋ ಅಥವಾ ಸುಳ್ಳು, ನನಗಂತೂ ಅರ್ಥ ಆವಾಗ ನಮ್ಗಷ್ಟು ಇರಲಿಲ್ಲ ತಿಳುವಳಿಕೆ. ಆ ನಂತರ ಕೆಲವು ದಿನಗಳ ನಂತರ ನಮ್ಗೆ ಗೊತ್ತಾಯ್ತು ರವಿ ಬೆಳಗೆರೆ ಅವರ ನೆಟ್ವರ್ಕ್ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ಇವತ್ತು ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಇವರ ಎಲ್ಲ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇವ್ರ ವಿರುದ್ಧ ಏನೇ ಒಂದು ಸುದ್ದಿ ಏನ್ ಮಾಡ್ತಾ ಇದ್ರು ನಾವು ಶಾಕ್ ಆಗ್ತಾ ಇದ್ವಿ. ಏನು ಈ ತರ ಬರೀತಾರೆ, ಇಷ್ಟು ಧೈರ್ಯವಾಗಿ ಬರೀತಾರೆ ಅಂತ. ಆದ್ರೆ ಕೆಲವು ದಿನಗಳ ನಂತರ ಗೊತ್ತಾಯ್ತು, ಇವ್ರು ಏನೇ ಬರೆದ್ರು ಅದರಲ್ಲಿ ಸತ್ಯ ಇರುತ್ತೆ. ಸತ್ಯ ಹೆಂಗಿರುತ್ತೆ, ಇವ್ರಿಗೆ ಅದು ಹೇಗೆ ಗೊತ್ತಾಗುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ಒಂದ್ ದಿವಸ ನಮಗೆ ಉತ್ತರ ಸಿಗುತ್ತೆ. ಈಗ ಕುಮಾರಸ್ವಾಮಿ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು ಅಥವಾ ದರ್ಶನ್ ಅವರಾಗಿರ್ಬೋದು, ಇವರ ಮಧ್ಯದಲ್ಲಿ ಏನೇ ಇನ್ಸಿಡೆಂಟ್ಗಳು ನಡೆದಾಗ ಅವರು ಅದನ್ನ ಒಂದು ಸುದ್ದಿಯನ್ನ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ಕೊಟ್ಟವರು ಬೇರೆ ಯಾರು ಇಲ್ಲ, ಇವರು ಸುತ್ತಲೂ ಇರೋರೆ. ದರ್ಶನ್ ಜೊತೆಗೆ ಇದ್ದವರಾಗಿರ್ಬೋದು, ಕುಮಾರಸ್ವಾಮಿ ಅವ್ರ ಜೊತೆಗೆ ಇದ್ದವರಾಗಿರ್ಬೋದು, ಯಡಿಯೂರಪ್ಪನವ್ರ ಜೊತೆಗೆ ಇದ್ದವರಾಗಿ, ಎಲ್ಲರ ಜೊತೆಗೆ ಅವರ ಸುತ್ತಲೂ ಮುತ್ತಲೂ ಇರೋರ ಜೊತೆಗೆ ಇವ್ರೊಂದು ಸಂಪರ್ಕ ಇತ್ತು. ಒಂದು 10 ಜನ 15 ಜನ ಅವ್ರು ಒಟ್ಟಿಗಿದ್ದಾರೆ ಅಂದ್ರೆ ಅದ್ರಲ್ಲಿ ಇಬ್ರು ಇವ್ರಿಗೆ ಮಾಹಿತಿ ಕೊಡ್ತಾ ಇದ್ರು. ಅದು ಯಾರು ಅಂತ ನಾವು ಹೇಳಕ್ಕಾಗಲ್ಲ, ಹೇಳಬಾರದು ಗೊತ್ತಿದ್ರು ಕೂಡ. ಹಾಗೆ ದರ್ಶನ್ ಅವರ ಜೊತೆಗೆ ವಿರುದ್ಧ ಅವ್ರು ಏನೇ ಸುದ್ದಿ ಮಾಡಿದಾಗ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇದ್ವಿ, ನಾವು ಪ್ರಶ್ನೆ ಹಾಕೊಳ್ತಾ ಇದ್ವಿ, ಕೇಳ್ತಾ ಇದ್ವಿ. ಕಡೆಗೆ ಒಂದಿನ ಉತ್ತರ ಸಿಗುತ್ತೆ, ನೋಡಪ್ಪ ಅವರು ಬರೆಯುವಾಗ ಸುಮ್ಮನೆ ಬರೆಯೋದಿಲ್ಲ, ಅವರ ಜೊತೆಗಿದ್ದವರೇ ಅಲ್ಲಿ ಪ್ರತ್ಯಕ್ಷದರ್ಶಿಗಳಿರ್ತಾರೆ, ಅವರೇ ಇವರಿಗೆ ಮಾಹಿತಿ ಕೊಟ್ಟಿರ್ತಾರೆ, ಆ ಮಾಹಿತಿ ಆಧಾರದ ಮೇಲೆನೆ ಇವರು ವರದಿಯನ್ನ ಮಾಡಿರ್ತಾರೆ ಅಂತ ಗೊತ್ತಾಯ್ತು. ನಿಜವಾಗ್ಲೂ ನಾನು ಶಾಕ್ ಆದೆ. ಇರ್ಲಿ, ಅದೇನೇ ಇರ್ಲಿ, ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ಅವ್ರು ಏನು ಪರ್ಸನಲ್ ಲೈಫ್ ಬಗ್ಗೆ ಬರೀತಾ ಇದ್ರು, ಅದೊಂದನ್ನ ನಾನು ಖಂಡಿಸ್ತೀನಿ. ಬಿಟ್ರೆ ಇನ್ನೆಲ್ಲ ರವಿ ಬೆಳಗೆರೆ ಅವರ, ನಮ್ಮ ಬಾಸ್ ರವಿ ಬೆಳಗೆರೆ ಅವರ ಬರವಣಿಗೆ ಇದೆಯಲ್ಲ, ಅದು ಮಾತ್ರ ನಾನು ಮರೆಯೋ ಹಾಗಿಲ್ಲ. ಹಾಗಾಗಿ ಇವತ್ತು ನಾನು ದರ್ಶನ್ ಅವರಲ್ಲಿ ವೈಯಕ್ತಿಕವಾಗಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತಂದ್ರೆ, ದಯವಿಟ್ಟು ಮತ್ತೊಬ್ಬರ ಮಕ್ಕಳ ಮೇಲೆ ಕೈ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ನಿಮ್ಮ ಸಮಯ ಹೀಗೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಏರಿಳಿತಗಳು ಬಂದೇ ಬರ್ತವೆ, ಇದ್ದೇ ಇರ್ತವೆ ಬದುಕಲ್ಲಿ. ಬಹಳ ಚೆನ್ನಾಗಿ ಈಗೇನು ಒಳ್ಳೆ ಟೈಮಲ್ಲಿ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಅದೇ ನಿಮ್ಮನ್ನ ಕೆಟ್ಟ ಟೈಮಲ್ಲಿ ಕೈ ಹಿಡಿಯುತ್ತೆ ಅಂತ ನನ್ನ ಅನುಭವವನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಸ್ವಾಮಿ. ನೀವು ಯಾವ ರೀತಿ ಬೇಕಾದ್ರೂ ಅದನ್ನು ತಗೋಬಹುದು. ಇನ್ನು ಅವರ ಅಭಿಮಾನಿಗಳಿಗೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ, ನೀವು ಯಾರನ್ನು ಬೇಕಾದ್ರೂ ಫಾಲೋ ಮಾಡಿ, ಯಾವ ನಟನ ಅಭಿಮಾನಿಗಳು ಬೇಕಾದ್ರೂ ಆಗ್ರಿ. ಆದ್ರೆ ಈ ರೀತಿಯ ಗಲಾಟೆ ಆದಾಗ, ಯಾರಾದ್ರೂ ಆ ರೀತಿಯ ಆರೋಪಗಳನ್ನ ನಿಮ್ಮ ನಾಯಕ ನಟನ ಮೇಲೆ ಮಾಡಿದಾಗ ಮಧ್ಯ ಪ್ರವೇಶ ಮಾಡಿ ಕೆಟ್ಟ ಪದಗಳಿಂದ ನಿಂದಿಸಿ, ಆ ಕೆಟ್ಟ ಪದಗಳಿಂದ ಬೈದು ವಿಡಿಯೋಗಳನ್ನ ಬಿಡಬೇಡಿ. ಅವರ ಮೇಲೆ ಬಂದ ಆರೋಪಗಳನ್ನ ಅವರು ಹೇಗೆ ನಿಭಾಯಿಸ್ಕೋಬೇಕು ಅನ್ನೋದನ್ನ ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ಕಲೆ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಈ 1 ದಿವಸ 2 ದಿವಸ, 1 ವಾರ ಆಗ್ಬಹುದು, 15 ದಿವಸ ಆಗ್ಬಹುದು, ನಿಮ್ಮ ನೆಚ್ಚಿನ ನಾಯಕ ನಟನ ಮೇಲೆ ಏನೇ ಆರೋಪಗಳು ಬಂದಾಗ ಅದರಿಂದ ಅವರು ಆಚೆ ಬರುವಂತ ಎಲ್ಲಾ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಗೆದ್ದು ಬರ್ತಾರೆ. ಆದ್ರೆ ಆ ಮಧ್ಯದಲ್ಲಿ ನೀವೇನು ಅವರ ಒಂದು ಬಿಹೇವ್ ಮಾಡ್ತಿರಲ್ಲ, ಈ ದರ್ಶನ್ ಅಭಿಮಾನಿಗಳಾಗಿರ್ಬೋದು ಅಥವಾ ಇನ್ನೇ ಸುದೀಪ್ ಅಭಿಮಾನಿಗಳಾಗಿರ್ಬೋದು, ಯಾರೇ ಅಭಿಮಾನಿಗಳಾಗಿರ್ಬೋದು, ನಿಮ್ಮ ನಾಯಕ ನಟನೆಗೆ ಜೀವನಕ್ಕೆ ಅಥವಾ ಅವರ ವ್ಯಕ್ತಿತ್ವಕ್ಕೆ
ತೊಂದರೆ ಆದಾಗ ನಿಮ್ಮ ಬಿಹೇವಿಯರ್ ಕೆಟ್ಟ ಪದಗಳಿಂದ ಬೈಯೋದು, ಅಮ್ಮ ಅಕ್ಕ ಅಂತ ಬೈಯೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ಬೈದ್ರು ನೀವು ಬೈಕೊಂಡು ಅಲ್ಲೇ ಇರಬೇಕೇ ಹೊರತು ಯಾರನ್ನೂ ಕೂಡ ಟಚ್ ಮಾಡಕ್ ಆಗಲ್ಲ, ಆಯ್ತಾ? ಆ ರೀತಿಯ ಒಂದು ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ನೀವು ಆ ರೀತಿ ಕೆಟ್ಟ ಪದಗಳಿಂದ ಮಾತಾಡಿದಾಗ ಅದು ತೊಂದರೆ ಆಗೋದು ನಿಮ್ಮ ನಾಯಕ ನಟನಿಗೆ, ನಿಮ್ಮ ಹೀರೋಗೆ ತೊಂದರೆ ಆಗುತ್ತೆ, ನಿಮ್ಮ ಹೀರೋನ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಬಿಟ್ರೆ ನೀವು ಯಾರ್ದು ಏನೂ ಕಿತ್ಕೊಳ್ಳಕ್ ಆಗೋದಿಲ್ಲ ಸ್ವಾಮಿ. ಆದ್ರೆ ಈ ರೀತಿ ತೊಂದರೆಗಳಾದಾಗ ಭಗವಂತನಿಗೆ ಪ್ರಾರ್ಥನೆ ಮಾಡಿ, ನಮ್ಮ ಹೀರೋ, ನನ್ನ ನಾಯಕ ನಟ, ನನ್ನ ನೆಚ್ಚಿನ ಹೀರೋ, ಅವನಿಗೆ ಯಾವುದೇ ತೊಂದರೆ ಬಾರದಿರಲಿ, ಈ ಕಷ್ಟದಿಂದ ಅವ್ರು ಪಾರಾಗ್ಲಿ ಅಂತ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ರೆ, ನೀವು ವಿಡಿಯೋ ಮಾಡೋದು, ಸೊಳ್ಳೆ ಮಗನೆ ಅನ್ನೋದು, ಬೋಳಿ ಮಗನೆ ಅಂತ ಬೈಕೊಳ್ಳೋದು, ಯಾಕ್ರಿ ಇದೆಲ್ಲ? ನಿಮ್ಮ ಮನೆಯಲ್ಲಿ ನಿಮಗೆ ಆದ ಸಾಕಷ್ಟು ಕಷ್ಟಗಳಿರ್ತವೆ. ತಂದೆ ತಾಯಿ ವಯಸ್ಸಾಗಿರುತ್ತೆ, ಅಕ್ಕ ತಂಗಿಯರು ಮದುವೆ ಆಗುವಂತ ಇದಕ್ಕೆ ಬಂದಿರ್ತಾರೆ, ದುಡಿಮೆ ಇಲ್ಲ. ಈ ಸಮಯದಲ್ಲಿ ಕೊರೋನಾದಲ್ಲಿ ದುಡಿಮೆ ಇಲ್ಲ, ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ತೊಂದರೆ ಉಂಟಾಗಿದೆ. ಇಂಥ ಸಮಯದಲ್ಲಿ ಈ ಫ್ಯಾನ್ ಫಾಲೋವರ್ಸ್ ಏನಿದ್ದೀರಾ ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಕೊಂಡು ನೀವು ಅಭಿವೃದ್ಧಿ ಆಗೋದನ್ನ ನೋಡಿ, ನಿಮ್ಮ ಮನೆಯವರನ್ನ ಅಭಿವೃದ್ಧಿ ಪಡಿಸೋದನ್ನ ನೋಡ್ಕೊಳ್ಳಿ. ನಿಮ್ಮ ಅಭಿಮಾನ ಹಾಗೆ ಇರಲಿ. ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತಿದ್ರೂ ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ನಿಮ್ಮ ನಾಯಕ ನಟನಿಗೆ ಯಾರಾದರೂ ಬೈದಾಗ, ಈ ರೀತಿ ಅಪವಾದಗಳು ಬಂದಾಗ, ಆರೋಪಗಳು ಮಾಡಿದಾಗ ಅವರ ಮೇಲೆ ನೀವು ರೇಗಾಡೋದು, ಕೆಟ್ಟ ಪದಗಳಿಂದ ನಿಲ್ಲಿಸೋದಿದೆಯಲ್ಲ, ಅದು ಸರಿಯಲ್ಲ. ಅದು ಅವ್ರಿಗೆ ಗೊತ್ತಿರುತ್ತೆ ಹೇಗಿದ್ರಿಂದ ಪಾರಾಗಬೇಕು, ನಾನೇನ್ ತಪ್ಪು ಮಾಡಿದ್ದೀನಿ, ಏನ್ ತಪ್ಪು ಮಾಡಿಲ್ಲ. ಯಾರಾದ್ರೂ ಸುಮ್ಮನೆ ಬ್ಲೇಮ್ ಮಾಡಿದ್ರೆ ಅದಕ್ಕೆ ಹೇಗೆ ನಾನು ಟಾಂಗ್ ಕೊಡಬೇಕು ಅನ್ನೋದು ನಿಮ್ಮ ನಾಯಕ ನಟರಿಗೆ ಗೊತ್ತಿರುತ್ತೆ ಸ್ವಾಮಿ. ಅದಕ್ಕೆ ಹೇಳ್ತಾ ಇರೋದು, ಇಂತಹ ವಿಷಯದಲ್ಲಿ ಭಾಗಿಯಾಗಬೇಡಿ. ನೀವೇನಿದೆ, ಅವ್ರ ಸಿನಿಮಾ ಬಂದಾಗ ಆ ಸಿನಿಮಾನ ಚೆನ್ನಾಗಿ ನೋಡಿ, ಎಲ್ಲರೂ ಸೇರ್ಕೊಂಡು ನೋಡ್ಕೊಂಡು ಆ ಸಿನಿಮಾನ ನಡೆಸಬೇಕು, ಬೆಳೆಸಬೇಕು, ಆ ನಾಯಕ ನಟನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದನ್ನ ಅಷ್ಟೇ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಮುಂದಿನ ಹೆಜ್ಜೆಯನ್ನ ಇಡಿ. ದರ್ಶನ್ ಅವರೇ, ದಯವಿಟ್ಟು ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ಇದು ನಿಮಗೆ ಮುಟ್ಟಿಸ್ತೀನಿ. ನಾನು ಈ ವಿಡಿಯೋ ನಿಮಗೆ ತಲುಪುತ್ತೆ, ಯಾಕಂದ್ರೆ ಬಹಳ ಹತ್ತಿರದಲ್ಲೇ ನಾನು ಇದೀನಿ, ನಿಮ್ಗೆ ಅದು ತಲುಪುತ್ತೆ. ದಯವಿಟ್ಟು ಮತ್ತೊಬ್ಬರ ಮಕ್ಕಳ ಮೇಲೆ ಕೈ ಮಾಡಬೇಡಿ. ಮತ್ತೊಬ್ಬರ ಮಕ್ಕಳ ಮೇಲೆ ಕೈ ಮಾಡಿದ್ದೆ ಆದಲ್ಲಿ ಆ ಶಾಪ ಇದೆಯಲ್ಲ, ನಿಮ್ಮನ್ನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ ನಿಮ್ಮ ವೈಯಕ್ತಿಕ ಬದುಕಿನ ಮೇಲೆ. ನೆನಪಿಟ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಈ ಒಂದು ದರ್ಶನ್ ಅವ್ರ ಮೇಲೆ ಬಂದ ಈ ಆರೋಪಗಳು ಎಲ್ಲ ಸುಳ್ಳಾಗಿ, ಅದರಿಂದ ಮತ್ತೆ ಅವರು ಆಚೆ ಬಂದು ಅವರ ಅಭಿಮಾನಿಗಳ ಜೊತೆಗೆ ಸಂತೋಷವನ್ನ, ವಿಜಯೋತ್ಸವನ ಆಚರಣೆ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.